ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆಯನ್ನ ಖಂಡಿಸಿ ನಗರದ ಕದ್ರಿ ದ್ವಾರದ ಬಳಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರಸ್ತೆಯನ್ನ ತಡೆದು ಇಂದು ಪ್ರತಿಭಟನೆಯನ್ನ ನಡೆಸಿತು. ಇದೇ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮನೆಗೆ ಮುತ್ತಿಗೆ ಹಾಕುವ ಯತ್ನ ಕೂಡ ನಡೆಯಿತು. ಈ ವೇಳೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೆಲ್ ಮಾತನಾಡಿ, ಬಾಂಗ್ಲಾದೇಶದಲ್ಲಿ ಪ್ರತಿನಿತ್ಯ ಹಿಂದೂಗಳ ಕಗ್ಗೊಲೆಯಾಗ್ತಾ ಇದೆ. ಈ ಬಗ್ಗೆ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲವಾದಲ್ಲಿ ಮತ್ತೆ ಮತ್ತೆ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನ ಮಾಡ್ತೇವೆ ಎಂದರು. ಈ ಬಗ್ಗೆ ಭಾರತ ಬಾಂಗ್ಲಾ ಸರ್ಕಾರಕ್ಕೆ ಇವತ್ತೇ ಎಚ್ಚರಿಕೆಯನ್ನ ಕೊಡಬೇಕು. ಈ ಎಚ್ಚರಿಕೆಯ ನಂತರ ಹಿಂದೂಗಳ ಹತ್ಯೆ ನಡೆಯಬಾರದು. ಆ ರೀತಿಯಲ್ಲಿ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನ ಕೊಡಬೇಕು ಎಂದು ಆಗ್ರಹಿಸಿದರು. ನಂತರ ಮಾಜಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮನೆಗೆ ಮುತ್ತಿಗೆ ಹಾಕುವಂತಹ ಯತ್ನ ನಡೆಯಿತು. ಆದರೆ ದಾರಿ ಮಧ್ಯೆ ಬಜರಂಗ ದಳದ ಸಹ ಸಂಚಾಲಕ ಪುನೀತ್ ತಾವರ ಸೇರಿದಂತೆ ಹಲವರನ್ನ ವಶಕ್ಕೆ ಪಡೆಯಲಾಯಿತು. ವಿರೋಧಿ ಬಾಂಗ್ಲಾ ಸರ್ಕಾರಕ್ಕೆ ದೇಶೀಯರಿಗೆ ಸರ್ಕಾರಕ್ಕೆ ವಿರೋಧಿ ಬಾಂಗ್ಲಾ ಸರ್ಕಾರಕ್ಕೆ ಬಾಂಗ್ಲಾದೇಶ ಇಸ್ಲಾಂ ಮೂಲಭೂತವಾದಿಗಳಿಗೆ ವಿರೋಧಿ ಬಾಂಗ್ಲಾ ಸರ್ಕಾರಕ್ಕೆ ವಿರೋಧಿ ಬಾಂಗ್ಲಾ ಸರ್ಕಾರಕ್ಕೆ ಆಗ್ತಾ ಇದೆ. ಮೊನ್ನೆ ಮುಂದುವರಿದ ಭಾಗವಾಗಿ ಬಾಂಗ್ಲಾದೇಶದಲ್ಲಿ ಕಳೆದ 15 ದಿವಸಗಳಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ, 22 ಜಿಲ್ಲೆಗಳಲ್ಲಿ ಇವತ್ತು ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ಆಕ್ರಮಣ ಆಗ್ತಾ ಇದೆ. ಹತ್ತಿರ 150 ನವರಾತ್ರಿಯ ತುಚ್ಛವಾಗಿ ಮಾತಾಡಿದ ಐವನ್ ಡಿಸೋಜಾನಿಗೆ ಕೇಸರಿ ಬಗ್ಗೆ ತುಚ್ಛವಾಗಿ ಮಾತಾಡಿದ ಕಾಂಗ್ರೆಸ್ಸರಿಗೆ ಧಿಕ್ಕಾರ, ಸಿದ್ದರಾಮಯ್ಯನಿಗೆ ಧಿಕ್ಕಾರ. ಅಲ್ಲಿ ತನಕ ಸರ್, ಇಲ್ಲೇ ತನಕ ಸರ್, ಖಂಡಿಸುತ್ತದೆ. ಇದರ ವಿರುದ್ಧ ಆ ಘಟನೆಗೆ ಕ್ಷಮೆಯನ್ನು ಯಾಚಿಸಬೇಕು. ಇಲ್ಲದಿದ್ದಲ್ಲಿ ಅವನ ಮುಖಕ್ಕೆ ಕೇಸರಿಯನ್ನು ಹಾಕಿ ನಾವು ಅವರಿಗೆ ತಕ್ಕವಾದ ಉತ್ತರವನ್ನು ಬಜರಂಗ ದಳವನ್ನು ಕೊಡುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡುತ್ತಿದ್ದೇವೆ. ಗಾಡಿ ಮೂವ್ ಆಗುತ್ತೆ.
ಧಿಕ್ಕಾರ ಧಿಕ್ಕಾರ ಐವಂಟಿಸೋದಕ್ಕೆ ಧಿಕ್ಕಾರ 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 ಐವಂಟಿಸೋದಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ